ನಾವೆಲ್ಲರೂ ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮೆಲ್ಲರ ಪವಿತ್ರ ಗ್ರಂಥ ಸಂವಿಧಾನ. ಈ ಸಂವಿಧಾನ ಪುಸ್ತಕವನ್ನ ಪ್ರಥಮ ಬಾರಿಗೆ ವ್ಯಕ್ತಿ ಮತದಾನ ಮಾಡುವ ಸಂದರ್ಭದಲ್ಲಿ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆ ಆಗಬೇಕು. ಇದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾಡಿದಂತಹ ಜೀವನ ಪೂರ್ತಿ ಸೇವೆಗೆ ನಾವು ಸಲ್ಲಿಸುವಂತಹ ಚಿಕ್ಕ ಕಾಣಿಕೆ ಎಂದು ಕುಂದಾಪುರದ ಖ್ಯಾತ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ ಹೇಳಿದರು. ಅವರು ತಲ್ಲೂರು ಸಮೀಪದ ಶೇಷಕೃಷ್ಣ ಸಭಾಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ರಾಜ್ಯ ಸಮಿತಿ ಆಯೋಜಿಸಿದ ಸಂವಿಧಾನ ಅರ್ಪಣಾ ದಿನದ ಸಭಾ ಕಾರ್ಯಕ್ರಮವನ್ನು ತೆಂಗಿನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಾವು ಯೋಗ್ಯ ಶಾಸಕರನ್ನೇ ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದ್ರೆ ಒಮ್ಮೆ ನಾವು ಆಯ್ಕೆ ಮಾಡಿದ ನಂತರ ಅವರು ನಮ್ಮ ಹತೋಟಿಯಲ್ಲಿರುವುದಿಲ್ಲ. ಅವರು ಮಾಡಿದ್ದೇ ಕಾನೂನಾಗ್ತದೆ. ಅವರು ಮಾಡಿದ್ದು ನಾವು ಬೇಡ ಅಂತ ಹೇಳಿದ್ರು ಕೂಡ ನಮ್ಮನ್ನ ನಿಯಂತ್ರಿಸ್ತದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೇಳಿಕೊಳ್ಳೋದಿಷ್ಟೇ, ನಾನು ಸತ್ಯವಾಗಿ ಹೇಳ್ತೇನೆ, ಸಂವಿಧಾನ ಅಂತ ಹೇಳುವಂತ ಪುಸ್ತಕವನ್ನ ಕೈಯಲ್ಲಿ ಹಿಡಿದುಕೊಂಡದ್ದು ಕಾನೂನಿನ ವಿದ್ಯಾರ್ಥಿ ಆದ ನಂತರವೇ. ಡಿಗ್ರಿ ಮಾಡಿದವರೆಗೂ ಕೂಡ ಸಂವಿಧಾನ ಅಂತ ಹೇಳುವಂತ ಪುಸ್ತಕನ ಕೈಯಲ್ಲಿ ಹಿಡಿದಿಲ್ಲ. ಯಾಕೆ? ನಾನು ಕಾಲೇಜಿನಲ್ಲಿ ಕಲಿಯುವಾಗ ಲೈಬ್ರರಿಯ ಭದ್ರವಾದ ಕಪಾಟಿನಲ್ಲಿ ಸಂವಿಧಾನದ 2 ಪ್ರತಿಗಳನ್ನು ಇಟ್ಟಿದ್ದೆ. ಯಾರಿಗೂ ಕೊಡುವುದಿಲ್ಲ. ಅದು ಮತ್ತೆ ಎರಡೇ ಕಾಪಿ ಇರುವುದು. ಆದ್ರೆ ಹಾಗಾಗಿ ನಮ್ಮ ಪ್ರಜೆಗಳ ಪವಿತ್ರ ಗ್ರಂಥ ಸಂವಿಧಾನ. ಇದು ಭೀಮರತ್ನ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದ ಕುಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಅವರು, ಈ ಭಾರತ ದೇಶದಲ್ಲಿ ಬದುಕಿ ಬಾಳುವ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸಹಬಾಳು, ಸಮಪಾಲು ಮತ್ತು ಸಹೋದರತೆಯ ಸಂದೇಶವನ್ನ, ಬದುಕಿನ ಅಸ್ತಿತ್ವವನ್ನ ಕಂಡುಕೊಳ್ಳಲು ನೀಡಿದಂತಹ ಕಾನೂನಿನ ಪುಸ್ತಕ ಇದ್ರೆ ಅದು ನಮ್ಮ ಸಂವಿಧಾನ ಮಾತ್ರ ಎಂದು ಹೇಳಿದರು. ನನ್ನ ಏನು ಬೇಡಿಕೆ ಇದೆ, ನನ್ನ ಜನರ ಏನು ಕೋರಿಕೆ ಇದೆ, ನಮ್ಮ ಹಕ್ಕುಗಳು ಏನಿವೆ ಅದು ಸಿಗದೇ ಇರುವಾಗ ಆ ಹತಾಶೆಯ, ಆ ಸಿಟ್ಟಿನ, ಆ ಉದ್ವೇಗದ ಮಾತಿನಲ್ಲಿ ಮಾತ್ರ ಸಿಟ್ಟು ಬರ್ತದೆ. ಮನುಷ್ಯ ಆತ್ಮೀಯವಾದ ಮನುಷ್ಯ ತೋರ್ಪಡಿಕೆಗೆ ಅದೇನೋ ಅದರ ಸಿಟ್ಟಲ್ಲ, ಹಕ್ಕಿಗೋಸ್ಕರ ಹೋರಾಡುವಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಹ ಈ ಸಿಟ್ಟು, ಆಕ್ರೋಶ ಸಹಜ. ಇವತ್ತೊಂದು ಎಲ್ಲ ಜನರನ್ನು ಸೇರಿಸಿಕೊಂಡು ಎಲ್ಲಾ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಅಂಬೇಡ್ಕರ್ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಷಣಕ್ಕೆ ಕಂಡು ಬರುವುದಿಲ್ಲ ಮತ್ತು ಸಮಾನತೆ ಹಕ್ಕನ್ನು ಕೊಡ್ಲಿಕ್ಕೆ ಯಾರು ಬರುವುದಿಲ್ಲ, ಸಮಾನ ಸಹಬಾಳ್ವೆಯ ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅಂತ ದಿನದಲ್ಲಿ ಇವತ್ತು ಉತ್ತಮ ವಾಗ್ಮಿ, ನಾನು ಈಗಾಗಲೇ ಹೇಳಿದ್ದೆ, ನಡೆದಾಡುವ ಕಾನೂನು ಕೋಶ ಅಂತ ಹೇಳುವ ಒಂದು ನಮ್ಮ ಮುರುಡೇಶ್ವರ ನೇತೃತ್ವದಲ್ಲಿ ಕಾನೂನಿನ ಹಂಚಿಕೆ, ಕಾನೂನಿನ ತಿಳುವಳಿಕೆ ಮತ್ತು ಅದನ್ನು ಸದುಪಯೋಗಗೊಳಿಸುವುದು ಹೇಗೆ ಎಂಬ ನಿಟ್ಟಿನಲ್ಲಿ ಸಹ ಮೊದಲ ಹೆಜ್ಜೆಯನ್ನಿಟ್ಟು ಅದರ ಮುಖೇನ ಒಂದು ಚಾನೆಲ್ ಅನ್ನು ಸಮೇತ ಉದ್ಘಾಟಿಸಿ ಅವರ ಮುಖಾಂತರವೇ ಬೇಕಾದಂತಹ ನಮ್ಮ ಬೇಡಿಕೆಗಳೇನಿವೆ, ನಮ್ಮ ಆಕ್ರೋಶಗಳೇನಿವೆ, ನಮ್ಮ ಸ್ವಾಭಿಮಾನದ ಬದುಕಿಗೆ ಬೇಕಾದ ಚಿಂತನೆಗಳೇನಿವೆ ಅದನ್ನೆಲ್ಲವನ್ನು ಅದರ ಮೂಲಕವಾಗಿ ಪ್ರಚುರಪಡಿಸುವಂತಹ ಒಂದು ಪ್ರಥಮ ಹೆಜ್ಜೆಯನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಲಿತ ಸಂಘರ್ಷ ಸಮಿತಿಯ ಭೀಮಗರ್ಜನೆಯ ರಾಜ್ಯ ಸಂಚಾಲಕ ಉದಯ್ ಕುಮಾರ್ ತಲ್ಲೂರು ವಹಿಸಿದ್ರು. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅರುಣಕುಮಾರ್ ಶೆಟ್ಟಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿದ್ರು. ರಾಜ್ಯ ಸಂಘಟನಾ ಸಂಚಾಲಕ ನಾಗಣ್ಣ ಕಲ್ಲದೇವನಹಳ್ಳಿ ಬುದ್ಧ ವಂದನೆಯನ್ನ ನೆರವೇರಿಸಿದ್ರು. ತಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭೀಮವ್ವ ಗೌರವ ವಂದನೆಯನ್ನ ಸಲ್ಲಿಸಿದ್ರು. ಯುವಜನ ಸೇವಾ ಇಲಾಖೆಯ ಕ್ರೀಡಾಧಿಕಾರಿ ಕುಸುಮಾಕರ್ ಶೆಟ್ಟಿ, ಬ್ರಹ್ಮಾವರ ಉಪತಹಶೀಲ್ದಾರ್ ರಾಘವೇಂದ್ರ ನಾಯಕ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಚಂದ್ರ ಅಲ್ತಾರ್, ಗಂಗೊಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಕಿ ಪ್ರಜ್ವಲ, ರಾಜ್ಯ ನೀಲಿ ಸೇನೆಯ ಉಪಾಧ್ಯಕ್ಷ ಸದ್ದಾಂ ಹುಸೇನ್ ಅವರಿಗೆ ಭೀಮರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಕುಂದಾಪುರ ಸಮಾಜ ಕಲ್ಯಾಣ ಇಲಾಖೆಯ ರಾಘವೇಂದ್ರ ವರ್ಣೇಕರ್, ಗುಲ್ವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದೇಶ್ ಶೆಟ್ಟಿ, ತಲ್ಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಿರೀಶ್ ಎಸ್ ನಾಯಕ್, ವಕೀಲರಾದ ಉದಯ ಮಾಣೂರು, ಗ್ರಾಮ ಪಂಚಾಯತ್ ಸದಸ್ಯ ಸಂಜು ದೇವಾಡಿಕ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.